ಪಾಡ್ಯದೆಲ್ಲ ಪಾಠ ಆಯ್ತು, ಕಳಿಚದ್ದೆಲ್ಲ ಕಳಿಯಾಯ್ತು, ಕೊಟ್ಟಿಯದೆಲ್ಲ ಕೊಟ್ಟಾಯ್ತು, ಮೂಳ್ಯದೆಲ್ಲ ರಾಗಮಾಯ್ತು, പോയോടത്തക്കു വന്നോടത്തക്കു ഒരു ഒട്ടക്കൊറ ബറാത്തബല കാത്തരക്ഷിക്കുന്ന 14 മാതാക്കന്മാരെ ഭക്തിയോട് അഭിവന്ദിച്ചുകൊണ്ടു സത് ചിത് ആനന്ദ സച്ചിദാനന്ദ സ്വരൂപമായ നമ്മുടെ കുലഗുരു നാരായണ ഗുരുവര്യരെ പാദ പിടിച്ചുകൊണ്ടു ചിലരും പലരും കൂടിയിരിക്കുന്ന യോഗസ്ഥಳ പോലെ ഒരു ചരട് കെട്ടിയ പുഷ്പം പോലെ ഉള്ള ഈ തിയാ സമാജനെ ഈ ಎಲ್ಲ ಹಿರಿಯಮ್ಮಾರೆ ಕಿರಿಯಮ್ಮಾರೆ ಭಕ್ತಿಯೋടെ ಅಭಿವಂದಿಸಿಕೊಂಡು ಪ್ರಣಾಮಿಸಿಕೊಂಡು പ്രിയപ്പെട്ടവരെ ഒരത്ര കാലം നിങ്ങൾ എൻ്റെ ഒക്കത്തോടങ്ങിത്ത് കൊടുക്കുന്നവലത്തെ കുറച്ച് ഗംഭീരമായ ഹാസ്യപൂർണ്ണമായിട്ട് അരവിന്ദ് ബോളാർ മുണ്ടി ഇനി കുറച്ച് ഗംഭീരപൂർണ്ണമായ ഒരു മാത്തുകൾ നിങ്ങളുടെ ഒരു ജ്ഞാന നിമിത്ത പിന്നെ എൻ്റെ ഒരു സംശോധന ആസക്തി നിമിത്ത നിങ്ങൾ കേൾക്കൊള്ളു നിങ്ങളുടെ കോರಿಕೆ ಅರವಿಂದಣ್ಣ ಚೆಲ್ಲೆ പോലെ ತುಳುಲ ಕನ್ನಡಲ ಮಲಯಾಳತಲ ಚೆಲ್ಲವರಿಗೆ ಅನುಮಾನ ಉಂಡಾಗಿ ಅಯಾಳ ಉತ್ತರ ಕೊಡ್ತು ನಿಗಕ್ಕೆಲ್ಲ ಮಲಯಾಳ ಅರ್ಥಾನು ಬಹುತೇಕ ಬಹುಪಾಲು ಆಳಕ್ಕೆ ಅರ್ಥಾನು ಚೆಲ್ಲ ಇಲ್ಲಿ ಮಲಯಾಳತಲೇ ಚೆಲ್ಲಿಯಂಗೆ ತಮ್ರಾಟಿ ಮಾರೆ ನಾಳೆ ತರವಾಡು ಅಂದೆ ವಿಷಯ ಅದು ನನ್ನ ಚೇರಿ ಆ ನಿಮಿತ್ತ ನಾನು ಈ ಮಲಯಾಳತಲೇ ಅವ್ರ ಹತ್ರ ಚೆಲ್ಲ ಪ್ರಯತ್ನ ಆಕನ ಇದು ವಿಸ್ತಾರವಾಯ ಸಾಗರ ನಾನು ಇಲ್ಲಿ ಒರಿ ಪಿಡಿ ತಣ್ಣಿನ ಮಾತ್ರ ഒരു പിടി വെള്ളത്തിന് മാത്ര കാണിച്ചിട്ട് ഇതേ ശാശ്വത ഇതേ സാർത്ഥക ചെല്ല പോകുന്നില്ല ആയത് ഒരു ಪರಿಚಯಾತ್ಮಕವಾಯಿತು ಆ ಬಗೆಯಲ್ಲಿ നിങ്ങൾക്ക് ഒരു ಸಂಶೋಧನೆ ഒരു ಅಧ್ಯಯನന്റെ ಕುತೂಹಲ ಬರಟ್ಟು ಚೆಲ್ಲ ಕಾರಣಕ್ಕೋಸ್ಕರ ಈ ഒരു ಅವಕಾಶನ ಸದ್ವಿನಿಯೋಗ ಆಗ್ತದೆ പ്രിയപ്പെട്ടവരെ ಭಾರಿ ಸಂತೋಷದಿಂದ ಚೆಲ್ಲಿಂದು ಮುಂಬೈക്ക് ഇവിടെ ಪರಿಚಯ മോനണ്ണ ಚೆല്ലെ പോലെ ಕಾರ್ಯಕ್ರಮ ನಿರೂಪಣೆಗೆ ಬಂದದುಂಟು ಆയത് ഒരു ಉಪನ್ಯಾಸಕ್ಕೆ ಮುಂಬೈക്ക് വന്നത് അയിലും ഞങ്ങളുടേ ಸಮುದಾಯന്റെ ഒരു ಕಾರ್ಯಕ್ರಮಕ್ಕೆ ಅಮೃತ ಮಹೋತ್ಸವಕ್ಕೆ ಶುರುನಾಯ್ತು ಬಂದಲ್ಲೇ ಇದೆಂಡೆ ಬದುಕಿನ ಬೆಲೆ ಅಮೃತಗಳಿಗೆ ನಾನು ಮಹಾಕವಿ ಕಾಳಿದಾಸ ನಾಟ್ಯ ಮಂದಿರ ಈ ಸಭಾಂಗಣಕ್ಕೆ ഒരു ಅರ್ಥಪೂರ್ಣವಾದ ದ್ಯೋತಕ ಕಾಳಿದಾಸ ഒരു എടുത്തു ചെല്ല ವಸಂತಕಾಲ ಸಂಪ್ರಾಪ್ತೆ ಕಾಕ ಕಾಕಃ ಪಿಕ ಪಿಕಃ ಈ ಕಾಕ ಪಿನ ಕೋಗಿಲೆ ಕಾಣಲಿ ಒರೇ പോലെ ഉണഞ്ഞു ഒരേ ರಂಗಿಲು ഉണഞ്ഞു ಎಪ್ಪ ವಸಂತ ಕಾಲ ಬರ್ನ ಅಪ್ಪ ಅದು ಕೊಡುಕುನ ಬಲ್ತ ಧನಿನಾಯಿತು അതിന് ವ್ಯತ್ಯಾಸ അറിയുന്നില്ല ಬಹುಶಃ ಔಡೌಡ ಚೆಲ್ಲಾಡಿತ್ತು ಚದುರಿತ್ತು ಉಣಾഞ്ഞ ತೀಯರು ಅಮೃತ ಮಹೋತ್ಸವ ಚೆಲ್ಲಬಲ್ತ ವಸಂತ ಕಾಲ ಎಪ್ಪ ಸಂಪ್ರಾಪ್ತಾನ ಅಪ್ಪ ನೇರ ಶಕ್ತಿ ಸಮಾವೇಶ ಕಾಣು ಚೆಲ್ಲ ಇಲ್ಲಕ್ಕೆ ಇನ್ನು ಕೂಡಿಯ ಬಲ್ತ ಇತರ ಬೆಲೆ ಆಳ್ಕಾರೆ ಸಭಮೆ ಸಾಕ್ಷಿ ನಾನಾಯ್ತು ಕಾಳಿದಾಸನ ಮಾತನ್ನು ನಂಗೆಲ್ಲರೂ ನೇರಾಕಿ ಬೋಲೆ ಅಮೃತ ಮಹೋತ್ಸವ ಒಂದು ಕಡೆ ಇದರ ಚೇಲಿನ ഒരു ಕಲ್ಪನೆ നോക്കി ಎಲ್ಲಿ ಮೃತತ್ವ ಇಲ್ಲವೋ ಅದು ಅಮೃತತ್ವ അങ്ങനായിട്ട് അതൊരു ചിരന്തനവായ ഞങ്ങ 25ന്റെ ಬೆಳ್ಳಿന്റെ ചേലി നോക്കിന 50ന്റെ പൊന്നിന്റെ ചേലി നോക്കിന 60ന്റെ ವಜ್ರದ ചേലി നോക്കിന ഇപ്പ 75ന്റെ ಅಮೃತನ ചേലി നോക്കുന്ന ಗಳಿಗೆ 75 ಎದ್ನೈನ ನೀವು ನೋಕೊಂಡು ನೋക്കി ಅವಡ ಬದಿಯಕ್ಕೆ ಎದಿನಿ 75 ಈ ಏದು ಚೆಲ್ಲದು തീയർക്ക് ഭാരി മുഖ്യ ഞങ്ങളുടെ കളിയാട്ട യാരെടുത്ത് നടക്കുന്നത് ഏത് നാട് ഭരണി കല്യാണമാണ് ചീറുമ്പക്ക് ഭരണി ഉത്സവമാണ് അത് ഏത് നാട് 7 ഏപ്പൊകുള്ള 7 തീയർക്ക് അങ്ങനായിട്ട് സുറൂനായിട്ട് ഏതുണ്ടോ അതിന്റെ ഒക്കത്തുള്ളത് 5 എന്ത് ചെല്ലെങ്കിൽ അത് 5 ಶತಕ ದಾಟಿಕೊಂಡು ಬನ್ನಬಂತ ಶಕ್ತಿ അങ്ങനായിട്ട് 5 ഞങ്ങളുടെ ഉള്ളിൽ ഒരു ചേതനത്വ ഭരണങ്ങൾ അതിൽ ಪಂಚಪ್ರಾಣ ಚೆಲ್ಲದು ಜಾಗೃತ ಉಳ್ಳ 75ലുള്ള 5 ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಚೆಲ್ಲ 5 ಪ್ರಾಣ ಜಾಗೃತ ಆಗ್ತದೆ അങ്ങനായിട്ട് ಎದುರ ಉಳ್ಳ 7 ಒಕ್ಕತ ಉಳ್ಳ 5 ಸೇರಿತು ಅಮೃತತ್ವ ಚೆಲ್ಲ ಚೈತನ್ಯಕ್ಕೆ ನೇರ ಅರ್ಥ ಕೊಡ್ತೀನಿ ಚೆಲ್ಲ ಇನ್ನು ನಾವು ನಂಬೋಣ ತೀಯ ಸಂಸ್ಕೃತಿ ಪಿನ್ನ ಸಂವರ್ಧನೆ ನಾನು ಯಾರ ನೇರ ಎಡ್ತೊಂಡಿರ ಸಂಕ್ಷಿಪ್ತವಾಯ್ತು ಚೆಲ್ಲ ಸಂಸ್ಕೃತಿ ಸಂವರ್ಧನೆ ಜಂಡು ಕಲ್ಪನೆ ಉಂಟು ಸಂಸ್ಕೃತಿ ಚೆಲ್ಲ ಕಲ್ಚರ್ ഞങ്ങളുടെ ಆರಾಧನೆ ಆಚರಣೆ ಬಂದು ಸಂವರ್ಧನೆ ಚೆಲ್ಲಂಗೆ ഒരു ರೀತಿಯ ಡೆವಲಪ್ಮೆಂಟ್ ഞങ്ങളുടെ ಇನಿ ಆವಣೆ ಆಯದು ಇನಿ ಆವಣ ಆಯ ಬಂತ ಪಣಿ ಒಂದು ಕಡೆ ಈ ಪಂಚದ್ರಾವಿಡ ಭಾಷೆಯಲ್ಲಿ ಮಲಯಾಳವು ಉಂಟು അങ്ങനായിട്ട് ഞങ്ങൾ ദ്രാവിಡ ಸಮುದಾಯಕ್ಕೆ ಸೇರಿದ ಸಂಸ್ಕೃತಿ ಉಳ್ಳವರು ഞങ്ങൾ ನಿರಿಕೊಂಡು ವಿಶೇಷವಾಯಿತು ಶಿವನ್ನಿ ಅಮೃತ ಕೊಂಡನ್ನು ಉಣಯ್ಯ ಬಲ್ತ ಅಮೃತ ಮಾಡಿಂಡೆ ಕುಲ
ಕುಡಿಚೋಂಡು ಬನ್ನವರಾಯಿತು ವಯನಾಟು ಕುಲವನ್ನ ತೊಂಡಚ್ಚಮಾರ ಆರಾಧನೆ ಹಾಕಿನ ಕಲ್ಪನೆ ಉಳ್ಳನಗ ಸಂಸ್ಕೃತಿನವರು ಅಲ್ಲಾತೆ ಆ ಪ್ರಕಾರವಾಯ್ತೆ ಎಟ್ಟು ಇಲ್ಲನ ಉಂಡಾಕಿತ್ತು ಎಟ್ಟಿಲ್ಲ ಕಾರುನು ನಂಗಕ್ಕು ಪೇರು ಅದಲ್ಲಾತೆ ತೊಂಡಚ್ಚ ಇಲ್ಲಿ ವಯನಾಟು ಕುಲವನ್ನು ತೀಯರೆ ಕುಲಗುರುವಾಯಿ ಎಟ್ಟಿಲ್ಲತ್ತೆ ಓಮನ ಕಿಡಾವೂನು ಪೇರೆಡ್ತ ಬಲ್ತ ವಿಷ್ಣುಮೂರ್ತಿನ ಆರಾಧನೆ ನಗಳಲ್ಲಿ ಉಂಟು ತಮ್ರಾಟಿ ಊರೆಡ್ತು ಚೆಲ್ಲದುಂಡು ಊರಿಯಾಡಂಬಕ್ಕೆ ಎಟ್ಟಿಲ್ಲಾತೆ ನಮಳಿಲ್ಲಾತೆ ಎಟ್ಟಿಲ್ಲ ಇಲ್ಲ ಅನ್ನ ಆರಾಧನೆ ಪಿನ ಸಂಸ್ಕೃತಿ ಅದು ಒಕ್ಕತೊಕ್ಕತ ಮುಂದುವರಿಕೊಂಡು ಬನ್ನದು ತೀಯರಲ್ಲಿ ಬಾರಿ ವಿಶೇಷ. ಒಂದು ಕಡೆ ಭಗವತಿ ನಗಳೆ ಕುಲದೇವಿ ಪೆಟ್ಟ ಮಾದಾವಿಂಡ ಶೇಷ ಪೋಟಿಕೊಂಡ ಮಾದಾವೂನು ಕರೆದಿಕೊಳ್ಳಿ ಇನ್ನು ತಮ್ರಾಟಿ ಎಪ್ಪಳು ಚೆಲ್ಲದು ಹೆತ್ತ ಅಮ್ಮನ ನಂತರ ಸಾಕಿಕೊಂಡ ತಾಯಿ ಪೆದ್ದಿ ಅಪ್ಪೆ ಒಕ್ಕ ತಾಂಕಿನ ಅಪ್ಪೆ ನಂಗಕ್ಕೆ ಭಗವತಿ ಗುತ್ತು ಕಾತ ಕಾರಣಕ್ಕೆ ಗುತ್ಯಮ್ಮ ಕಾವು ಕಾತ ಕಾರಣಕ್ಕೆ ಕಾವಿಲಮ್ಮ ಇಡೀ ನಾಡಕ್ಕೆ ದೆಯ್ಯಂಗಳ ಸ್ವರೂಪನುಂಡಂಗೆ ಇಲ್ಲಿ ದೆಯ್ಯಂಗಳು ಇಡೀ ಎಟ್ಟಿಲ್ಲಕ್ಕೆ ಮಾಧವಾಯ ಕಾರಣ ಮಾದಾಕಮ್ಮಾರು ಭಗವತಿ ಚಲ್ಲ ದ್ರಾವಿಡ ಸ್ವರೂಪವಾಯ ಪೋದಿ ಪೋದಿ ಇಲ್ಲೇ ಒರಿ ಶ್ರೇಷ್ಠವಾಯ ರಾಜಮನತನೇ ಸ್ತ್ರೀ ಚಲ್ಲ ಅರ್ಥ ಬರ್ನ ಪೋಲೆ ತಂಬುರಾಟಿ ತಮ್ರಾಕಮ್ಮಾರು ಹಿಂಗನೆಲ್ಲ ನಂಗೆ ಭಗವತಿನ ಗುರ್ತಾಯ್ಕೊಂಡು ಬಂದಿನ ವಿಶೇಷ ನೋಕ ಸಾಮಾನ್ಯವಾಯ್ತು ಇಪ್ಪ ಬೇರೆ ಬೇರೆ ರೀತಿಯಲ್ಲಿ ಮುಂಡಂಬಕ್ಕೆ ಚೆಲ್ಲಿಯಾರಿ ಒರಿ ಮಾತು ನಂಗೆ ಅರ್ಥ ಹಾಕೊಂಡು ಭಗವತಿ ತೀಯರ್ಕು ಮಾತ್ರ ಕುಲದೇವಿ ಅಲ್ಲ ಇನ್ನ ಭಾರಿ ಮುಖ್ಯವಾಯ್ತು ನಂಗೆ ತಪ್ಪು ಮಾಹಿತಿ ಪುಳ್ಳೋರ್ಕು ಕೊಡ್ಕನಿ ಬೇಡ ಭಗವತಿ ತೀಯರ್ಕು ಮಾತ್ರ ಕುಲದೇವಿ ಅಲ್ಲ ಮೋಯರ್ಕ್ ಕುಲದೇವಿ ಪತ್ತಿಲ್ಲ ಕಾರಣವ್ರಿಗೆ ಬೇರೊಂದು ಗೋವಿಂಗ ಅನ್ನ ಚೆನ್ನ ಅವರ್ಕು ಕಾಡಂಕೊಟ್ಟು ಸೋಮೇಶ್ವರವರೇ 11 ಕ್ಷೇತ್ರ ಚಾಲಿಯ ಮಾರುಳ್ಳಾಡಿ ಮಡಿಯಾಳಿ ಪದ್ಮಶಾಲಿಗಳು ಚೆಟ್ಟಿಯಾರ್ ಮಾರು ಅವ್ರಿಗೆ ಪಟ್ಟಂತೊಟ್ಟು ಪಣಂಗೂರುವರೆ 14 ನಗರ ವಾಣಿಯಮ್ಮಾರು ಉಳ್ಳಾರಿ ಮಡಿಯಾಳಿ ಗಾಣಿಗರು ಅವರ್ಕು ಕರಿವೆಳ್ಳೂರು ತೊಟ್ಟು ಪೆರ್ನವೇರೆ 18 ಮುಚ್ಚಿಲೋಡು ಮಣಿಯಾಣಿ ಮಾರು ಉಳ್ಳಾರಿ ಯಾದವ ಮಾರು ಅವರ್ಕು ಕಣ್ಣಂಗಾಟು ಭಗವತಿನ 6 ತಾನ ಇದಲ್ಲದೆ ದೇವಾಡಿಗೆ ಸಮುದಾಯ ಮುಕ್ಕುವರೆಗೂ ಎಲ್ಲ ಭಗವತಿ ಉಂಟು ಆಯಂಗೆ ಭಗವತಿ ಆರಾಧನೆನ ಇಡೀ ಕುಲ ಸಮುದಾಯದ ಅಸ್ತಿತ್ವ ಬೋಲೆ ಬೆಚ್ಚದು ಅದು ತೀಯರು ಮಾತ್ರ ಹಂಗಾಯ್ತು ನಂಗಳೆ ಆರಾಧನೆ ವಿಶೇಷ ಒಂದು ಅರ್ಥ ಹಾಕೊಂಡು ನಿಪಾಡ್ಪಿನ ಅವಳ ಭಾಷಣದಲ್ಲಿ ಚೆಲ್ಲಿಕೊಂಡು ಬಂದು 18 ಕ್ಷೇತ್ರ ನಂಗಳೆ ಯಾರ ಅಳುಕು ಈ 18 ಕ್ಷೇತ್ರದ ಸ್ವರೂಪ ಏನೋ ಉಂಡು ಚೆನ್ನದು ಅರಿಯಲ್ಲ 18 ಕ್ಷೇತ್ರ ಏನೋ ಉಂಡು ಚೆಲ್ಲಿ ಈ ಕುಂಬಳನವರ ಆರಿಕ್ಕಾಡಿನೆಡ್ತೋರಿ ಶೀರ ಹೊಳೆಯನ್ನು ಕಿಟ್ಟಿರು ಈಗ ಹಂಗ ಆ ಭಾಗಕ್ಕೆ ಹೋಯ್ತು ನಂಗೆ ಗೊತ್ತಿರ್ಕು ಶಿರಿಯ ಹೊಳೆ ಶಂಕರನಾರಾಯಣ ದೇವಸ್ಥಾನ ಕೊಡಕ್ಕೆ ಬರ್ನದು ಈ ಶೀರ ಹೊಳೆ ತೀಯರ 18 ಕ್ಷೇತ್ರದ ಕಲ್ಪನೆ ಕುಳ್ಳವರಿಗೆ ಗಡಿರೇಖೆ ಶೀರ ಹೊಳೆ ಆ ತೆಕ್ಕು ಭಾಗಕ್ಕೆ ಕಾಸರಗೋಡು ಸೈಡ್க்கு 10 ತಾನ ಬರಲು ಈ ಭಾಗಕ್ಕೆ ಬಡಕು ಸೈಡ್ ಮಂಗಳೂರು ಸೈಡ್க்கு 8 ತಾನ ಬರಲು 10 8 18 ಆ ಭಾಗಕ್ಕೆ 3000 ಬಟ್ಟಾನು ಪೇರು ಈ ಭಾಗಕ್ಕೆ 5000 ಬಟ್ಟಾನು ಪೇರು 3000 ಬಟ್ಟಲಿ 10 ತಾನ ಐನ ಮೂಸರಾಡಾನು ಬಿಡ್ಚಿನಿ ಹೂಮಾಣಿಕಿನಿ ಮಾಡಿ ತೆಯ್ಯಮಾರು ಮೂಜಿ ಸಾರತ್ತ ಸ್ವರೂಪಾನು ಬಿಡ್ಚಿನಿ ಈ ಭಾಗತ್ತು ಮಂಗಳೂರ್ಲಿ ಬರ್ನಬಂತ 8 ತಾನಲ್ಲಿ ವಿಶೇಷವಾಯ್ತು ಆ ತಾನಕ್ಕೆ ಐಸ್ರಾಡಾನು ಬಿಡ್ಚಿನಿ ಹೂಮಾಣಿಕಿನಿ ಮಾಡಿ ತೆಯ್ಯ ಅಲ್ಲಾತೆ ಐನು ಸಾರತ್ತ ಸ್ವರೂಪಾನು ಬಿಡ್ಚಿನಿ ಈಗನ 10 8 18 ಆಯ್ತು ನಗಳೆ ತಾನನೆಲ್ಲ ತಂಬ್ರಾಟಿ ಊರಿಯಾಡಂಬಕ್ಕೆ ಬಿಲ್ಲಿನ ಕಣಕ್ಕೆ ಚೆಲ್ಲದುಂಡು ಉಪ್ಪಳ 25 ಬಿಲ್ಲಿ ಪಟ್ಟತ್ತೂರು 40 ಬಿಲ್ಲಿ ಕನಿಲ ನಾನಿನ್ನಾಡು 100 ಬಿಲ್ಲಿ ಕುದ್ರೋಡಿ 6 ಕೋಡಿ 100 ಬಿಲ್ಲಿ ಇವನ್ನೆಲ್ಲ ತಂಬ್ರಾಟಿ ಬಿಡಿಕಿನದ ಕ್ರಮ ಈ ಬಿಲ್ಲಿ ಚೆಲ್ಲೆಂಗ ಬಿಲ್ಲಾಳುಗಳ ಸೇನೆ ಇದ್ದ ಸ್ಥಳ ಅದರ ವ್ಯಾಪ್ತಿ ಇತರ ಆಳು ಕೂಡಿತ್ತುಂಡು ನಗರಲ್ಲಿ ಉಳ್ಳೇಲಕ್ಕೆ ಬಿಲ್ಲಿಯಾರ ಕೊರ್ಚ ಗ್ರಾಮೀಣ ಪ್ರದೇಶದಲ್ಲಿ ಉಳ್ಳೇಲಕ್ಕೆ ಬಿಲ್ಲಿ ಕೊರಡು ಇಲ್ಲಿ ಯಾರ ಬಿಲ್ಲಿ ಉಳ್ಳ ತಾನ పొడిపళ్ళ తాన కుమ్డాజలి ಉಂಡು ಈಗ ಅರಿವು ಅದು 300 ಬಿಲ್ಲಿನ ತಾನ ಕೊರೋಡಿ ಬಿಲ್ಲಿ ಉಳ್ಳ ತಾನ ಉಪ್ಪಳ ತಾನ 25 ಬಿಲ್ಲಿ ಇಂಗನ ಈ ಪೊಯ್ನೆಟ್ಟು ತಾನಲಿ ಆರಾಧನೆ ಹಾಕಿನ ಶಕ್ತಿ ನಂಗ 8 ಇಲ್ಲಕ್ಕಾರು 18 ಕ್ಷೇತ್ರ 14 ಭಗವತಿಮಾರ್ 14 ಭಗವತಿಮಾರ್ 14 ಮಾರಲ್ಲ ಎಂಡೆ PhD ಅಧ್ಯಯನದಲ್ಲಿ ನಾನು 406
406 ಭಗವತಿಗಳ ಪೇರ್ನ ನಾನು ಸಂಗ್ರಹ ಹಾಕಿದೆ ಆಗಲಾಯ್ತು ನಂಗೆ ಒಂದು ಚೆರಿಯ ಮಾಹಿತಿನ ಸತ್ಯನ ನಂಬನ ಅಲ್ಲ ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧನೆ ಅಲ್ಲ ಬೇರೆ ಬೇರೆ ಇಡ್ತು ತೀಯರ್ಕು ಮುಖ್ಯವಾಯ್ತು 18 ಕ್ಷೇತ್ರದಲ್ಲಿ ಆರಾಧನೆ ಬಂತ ಶಕ್ತಿ ಎದ್ದು ಜಿಲ್ಲೆಗೆ 14 ಭಗವತಿ ಮಾರು ಈ 18 ತಾಂತು ಬಿಂಬ ದರ್ಶನ ತಡಂಬು ಬಲಿ ಐಲಕ ಅಚ್ಚಮಾರು ಬೆಳ್ಚಪ್ಪಾಡ ಮಾರು ಬೆಳಿವನ್ನ ಪಿನ್ನ ಬಿಂಬ ದರ್ಶನಕ್ಕೆ ಬೆಳಿ ಕೊಡ್ಕು ನಾಟಿ ಮಿನ್ನ ಒರಿ ಬಾಕು ಬರೆಯನ ಕ್ರಮ ಉಂಟು ಅನುವಾದಾನ ಇದಕ್ಕೆ ಪೇರು വെള്ളപ്പനാട് പട്ടേരിയ ആധാരമായിട്ട് ചീരുമ്പനാൽവരും വില്ലാപുരത്തെ ബാണന ആധാരമായിട്ട് പാടാറ കുളങ്കര ഇവരും കുറുമ്പ്രേഖിന് ആധാരമായിട്ട് പുലിക്കിടാക്കങ്ങളെ ഇവരും ഇങ്ങനെ 5 5 10 14 14 മാതാക്കന്മാർ എന്ന് പേര് ചീരുമ്പ നാൽവർ 4 ഭഗവതിമാർ കനില ഉള്ളാള സസിത്രിലോടത് 4 ഭഗവതി പാടാറ കുളങ്കര ഇവരും പാടാങ്കര ಭಗವತಿ ಆರಿಕಾಡಿ ಪಟ್ಟತ್ತೂರು ಕ್ಷೇತ್ರದಲ್ಲೆಲ್ಲ ಉಂಟು ಇനി 5 ಭಗವತಿಮಾರು ಸಾಮಾನ್ಯವಾಯ್ತು ಇಲ್ಲಿ 6 ತಾನ 18 ಕ್ಷೇತ್ರದಲ್ಲಿ 6 ತಾನ ಚೀರುಂಬ ಭಗವತಿ ನಾಲ್ವರ್ಕು ಜಂಡು ತಾನ ಅದು ಪಾಡಾಂಗರ ಇವರ್ಕು ಪಟ್ಟತ್ತೂರು ಪಾರವು ಪಿನ್ನ 9 ತಾನ ಪುಲಿಮಕ್ಕಳ ಇವರ್ಕು ಇದಲ್ಲದೆ ಒರಿ ತಾನ ಮಾತ್ರ ಇದು ನಂಗೆ ಭಾರಿ ಮುಖ್ಯವಾಯ್ತು ನಿರಿಕೋನು